ಬ್ರಹ್ಮಾವರ ಪೊಲೀಸ್ ವೃತ್ತ ನಿರೀಕ್ಷಕರ ಕಚೇರಿ ಮತ್ತು ಪೊಲೀಸ್ ಠಾಣೆ ಹಾಗೂ ಚಾಂತಾರು ಗ್ರಾಮ ಪಂಚಾಯಿತಿ ಜಂಬೋ ಸ್ಟಾರ್ ಸೆಕ್ಯೂರಿಟೀಸ್ ಇವರ ಸಹಭಾಗಿತ್ವದಲ್ಲಿ ಸಾರ್ವಜನಿಕರ ಜೀವ ವಸ್ತುವಿನ ಭದ್ರತೆಗೆ ದೃಷ್ಟಿ ಎನ್ನುವ ವಿನೂತನ ಯೋಜನೆಯನ್ನು ಬ್ರಹ್ಮಾವರದ ಹೋಟೆಲ್ ಆಶ್ರಯ ಸಭಾಂಗಣದಲ್ಲಿ ನಡೆಯಿತು. ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಅವಿರತವಾಗಿ ದುಡಿಯುವ ಪೊಲೀಸ್ ಸಿಬ್ಬಂದಿಗಳ ಶ್ರಮದ ನಡುವೆ ಸ್ಥಳೀಯವಾಗಿ ನಿವೃತ್ತ ಸೇನಾನಿಗಳು ಮತ್ತು ತರಬೇತಿ ಹೊಂದಿದ ಗನ್ಮ್ಯಾನ್ಗಳು ರಾತ್ರಿ ಹೊತ್ತು ಅವರು ನಿಗದಿಪಡಿಸಿದ ಸ್ಥಳದಲ್ಲಿ ಎಲ್ಲಾ ರೀತಿಯ ಸುರಕ್ಷತೆಯನ್ನು ನೀಡುವ ಮತ್ತು ಪ್ರತಿ ಕ್ಷಣದ ಸಿಸಿಟಿವಿ ಕ್ಯಾಮೆರಾ ಚಿತ್ರಣ ಸೆಕ್ಯೂರಿಟಿ ಸಂಸ್ಥೆಗೆ ರವಾನೆ ಮಾಡುವ ವಿನೂತನ ಯೋಜನೆಯನ್ನು ಉಡುಪಿ ಜಿಲ್ಲೆಯಾದ್ಯಂತ ವಿಸ್ತರಿಸಲಾಗುವುದು. ಇದರಿಂದ ಜಿಲ್ಲೆಯಲ್ಲಿ ಕಳವು ಮತ್ತು ಅಪರಾಧ ಕಡಿಮೆಗೊಳಿಸಲು ಸಹಕಾರಿಯಾಗಲಿದೆ ಎಂದರು. ಈಗ ಒಂದು ಸೈಬರ್ ಕ್ರೈಮ್ ಆಗಿದೆ ಅಥವಾ ಒಂದು ಕೊಲೆ ಆಗಿದೆ, ದರೋಡೆ ಆಗಿದೆ, ಈ ಥರ ಪ್ರಕರಣಗಳು ತುಂಬ ಡೇಂಜರ್ಸ್ ಇರುವಂಥದ್ದು ಮತ್ತು ತುಂಬ ಟೆಕ್ನಿಕಲ್ ಇದೆ. ನಾವು ಪೊಲೀಸರೇ ಪತ್ತೆ ಮಾಡಬೇಕಾಗ್ತದೆ. ಆದರೆ ನೈಟ್ ಪೆಟ್ರೋಲಿಂಗು ಮತ್ತು ಈ ಥರ ವಿಷಯಗಳಲ್ಲಿ ಇದಷ್ಟು ಸ್ಪೆಷಲೈಸ್ಡ್ ನೇಚರ್ ಆಫ್ ಡ್ಯೂಟಿ ಅಲ್ಲ. ಅದರಲ್ಲಿ ನಮಗೆ ಎಲ್ಲಿ ಸಾರ್ವಜನಿಕರಿಂದ ಸಹಾಯ ಆಗ್ತದೆ ಅಥವಾ ಒಟ್ಟಿಗೆ ಮಾಡೋಕ್ಕಾಗ್ತದೆ ಅಲ್ಲಿ ಸಾರ್ವಜನಿಕರ ಒಟ್ಟಿಗೆ ಮಾಡಬೇಕು ಅನ್ನೋದು ನಮ್ಮ ಒಂದು ಥಾಟ್ ಪ್ರಾಸೆಸ್. ನಮ್ಮ ಕುಂದಾಪುರದಲ್ಲಿ ASP ಆಗಿದ್ದಾಗ ಸೈಲೆಂಟ್ ಸೆಕ್ಯೂರಿಟಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗ 20-30 ಕ್ಯಾಮರಾ ಅಷ್ಟೇ ಇತ್ತು. ಆವಾಗ ಸೊಸೈಟಿಗಳಲ್ಲಿ ದರೋಡೆ ಆಗುವಾಗ ಇದು ಥೆಫ್ಟ್ ಆಗುವಾಗ 2-3 ಕೋಟಿ ಥೆಫ್ಟ್ ಆಗ್ತಿತ್ತು. ಈ ಏರಿಯಾದಲ್ಲಿ ಸುಮಾರು ಕೋಆಪರೇಟಿವ್ ಸೊಸೈಟಿಗಳಿವೆ, ಬ್ಯಾಂಕ್ಸ್ ಇವೆ, 3 ಕೋಟಿ ಥೆಫ್ಟ್ ಆಗ್ತಿತ್ತು. ದೇವಸ್ಥಾನ ಕಳ್ಳತನಗಳು ಸಿಕ್ಕಾಪಟ್ಟೆ ಆಗ್ತಿತ್ತು. ಒಂದು ವರ್ಷ 10-12 ದೇವಸ್ಥಾನ ಕಳ್ಳತನ ಆಗ್ತಿತ್ತು. ಈಗ ಏನಾಗಿದೆ, ನಾವು ಆವಾಗ ದೇವಸ್ಥಾನಗಳಿಗೆ ಮತ್ತು ಸೊಸೈಟಿದವರಿಗೆ ಮತ್ತು ಜ್ಯುವೆಲ್ಲರಿದವರಿಗೆ ಕರೆದ್ಬಿಟ್ಟು ಈ ಥರ CCTV ಕ್ಯಾಮ್ರಾ ವ್ಯವಸ್ಥೆ ನೀವು ಅಳವಡಿಸಿ. ಬರೀ CCTV ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಬರೀ CCTV ಹಾಕಿದರೆ ಕಳ್ಳರು ಬಂದು CCTV ಎತ್ಕೊಂಡು ಹೋಗ್ತಾರೆ ಅಥವಾ ರೆಕಾರ್ಡಿಂಗ್ ಡಿವೈಸ್ ಎತ್ಕೊಂಡು ಹೋಗ್ತಾರೆ. ಆಮೇಲೆ ಹೋಗಿದ ಮೇಲೆ ನಮಗೆ ಫುಟೇಜ್ ಸಿಗ್ತದೆ, ಆಮೇಲೆ ಹುಡುಕ್ಲಿಕ್ಕೆ ಈಸಿ ಆಗ್ತದೆ. ಬಟ್ ಆ ಪ್ರಕರಣವನ್ನು ತಡೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದು ಲೈವ್ CCTV ಮಾನಿಟರಿಂಗ್ ನಾವು ಅವಾಗ ಸ್ಟಾರ್ಟ್ ಮಾಡಿದಾಗ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಪ್ರಭು ಡಿಟಿ, ಚಾಂತಾರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರೇಮಾ ಶೆಟ್ಟಿ, ಅಭಿವೃದ್ಧಿ ಅಧಿಕಾರಿ ಸತೀಶ್ ನಾಯಕ್, ಜಂಬೋ ಸ್ಟಾರ್ ಸೆಕ್ಯೂರಿಟೀಸ್ನ ವಿಜಯ್ ಫರ್ನಾಂಡಿಸ್, ಚೇತನ್ ಕುಮಾರ್ ಶೆಟ್ಟಿ, ವಿಶ್ವನಾಥ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ದೃಷ್ಟಿ ಯೋಜನೆಯಲ್ಲಿ ನಾವು ಸ್ಥಳೀಯರನ್ನೇ ನೇಮಿಸಬೇಕು, ನಮ್ಮ ಸ್ಥಳೀಯ ಯುವಕರನ್ನೇ ಆರಿಸಬೇಕೆಂಬ ಒಂದು ಯೋಚನೆ ಇದ್ದು ಈಗಾಗಲೇ ನಾವು ಬ್ರಹ್ಮಾವರದ ನಿವಾಸಿಯಾದ ಸಚಿನ್ ಎಂಬುವರನ್ನು ನಾವು ಇಲ್ಲಿ ನಿಯುಕ್ತಿಗೊಳಿಸ್ತಾ ಇದ್ದೇವೆ. ಯಾಕಂದ್ರೆ ಸೆಕ್ಯೂರಿಟಿ ಅಂತ ಹೇಳುವಂಥದ್ದು ಇತ್ತೀಚೆಗೆ ಎಲ್ಲರೂ ನಾವು ಹೊರ ರಾಜ್ಯದವರನ್ನು ಅವಲಂಬಿತರಾಗಿದ್ದೇವೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ. ಆದರೆ ನಮ್ಮ ಗ್ರಾಮವನ್ನು, ನಮ್ಮ ಯುವಕರು, ನಮ್ಮವರನ್ನು ರಕ್ಷಿಸುವ ಈ ಕಾರ್ಯಕ್ರಮ. ಈಗ ನೀವು ಎನಿಸಬಹುದು, ನಾವು ಆರ್ಮಿಯಲ್ಲಿ ಇರಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಎಲ್ಲರೂ ನಾವು ಮನುಷ್ಯರೇ. ಆದರೆ ಅವರಿಗೆ ಒಂದು ನಿರ್ದಿಷ್ಟವಾದ ಟ್ರೈನಿಂಗ್ ಅನ್ನು ಕೊಟ್ಟರೆ ನಾವು ಒಂದು ಸಿವಿಲಿಯನ್ಗಿಂತ ಸ್ವಲ್ಪ ನಾವು ಚೇಂಜಸ್ ಆಗುತ್ತೇವೆ. ದೃಷ್ಟಿ ಅಂದ್ರೆ ಪೊಲೀಸ್ ಇಲಾಖೆಯ ದೃಷ್ಟಿ ನಮ್ಮ ಮೇಲೆ ಇದ್ರೆ ನಾವು ಸುರಕ್ಷಿತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು 2 ರೀತಿಯಲ್ಲಿದೆ. ಒಂದನೇದಾಗಿ ನಮಗೆ ಯಾವುದೇ ತೊಂದರೆ ಅಥವಾ ಅನ್ಯ ಬಾಹ್ಯ ಸಂವಿಧಾನ ವಿರೋಧಿ ಅಥವಾ ಕಾನೂನು ವಿರೋಧಿಗಳಿಂದ ಆಗುವ ತೊಂದರೆಯಿಂದ ರಕ್ಷಣೆ ಸಿಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ಏನಂದ್ರೆ ಪೊಲೀಸ್ ದೃಷ್ಟಿ ನಮ್ಮಲ್ಲಿದ್ರೆ ನಾವು ಸಹ ಅನ್ಯಾಯ ಅಥವಾ ಅನಾಚಾರ ಮಾಡುವಂತ ಆಲೋಚನೆಯಿಂದ ನಾವು ಹಿಂಜರಿತೇವೆ. ಯಾಕಂದ್ರೆ ಪೊಲೀಸ್ ಇಲಾಖೆಗೆ ಅವರು ಕಾನೂನು ಕ್ರಮ ತಗೊಳ್ತಾರೆ ಅನ್ನುವಂತ ಆ ಆಲೋಚನೆ ನಮ್ಮಲ್ಲಿ ಬರ್ತದೆ. ಆ ಮೂಲಕ ದೃಷ್ಟಿ ಯೋಜನೆ ಒಂದು ಒಳ್ಳೆಯ ಕಾರ್ಯಕ್ರಮ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.